ನಮ್ಮನೆಗೊಬ್ಬರು ಅತಿಥಿ ಬಂದಿದ್ದಾರೆ. ಆ ಅತಿಥಿ ಯಾರಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇವರೇ ಇವತ್ತಿನ ನಮ್ಮನೆ ಅತಿಥಿ. ಲಾಸ್ಟ್ ಇಯರು ಬಂದಿತ್ತು, ಇದೇ ಜಾಗದಲ್ಲಿ ಇತ್ತಿತ್ತು. ಆದರೆ ನಾವು ಅದನ್ನು ಮನೆ ಹತ್ರನೇ ಬಿಟ್ಟಿದ್ವಿ. ಆದರೆ ಈ ವರ್ಷ ಅದು ಪುನಃ ನಮ್ಮ ಮನೆಗೆ ಬಂದಿದೆ. ಹಾಗಾಗಿ ಅದನ್ನು ಹಿಡಿದು ಸ್ವಲ್ಪ ನಮ್ಮ ಮನೆಗಿಂತ ಸ್ವಲ್ಪ ದೂರದಲ್ಲಿ ಬಿಡುವ ಅಂತ. ಆ ಹಾವೇನು ಕಚ್ಚಲ್ಲ, ಆದ್ರೂ ಮನೆಯಲ್ಲಿ ಮಕ್ಕಳು ಇರುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಇರುವ ಅಂತ ಮನೆಯಿಂದ ಸ್ವಲ್ಪ ದೂರ ಬಿಡೋದಲ್ವಾ. ಹಾಗಾಗಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಬಿಡುವ ಅಂತ. ನಮ್ಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾವು ಈ ಥರ ಡಬ್ಬದಲ್ಲಿ ಹಾಕಿ ಒಂದು ಹಾವನ್ನ ದೂರ ಬಿಡ್ತಾ ಇರೋದು. ತುಳು ಭಾಷೆಯಲ್ಲಿ ಇದಕ್ಕೆ ಇರ್ಬೈದೆಕ್ಕಲೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಇದಕ್ಕೆ ಏನಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ 2 ತಲೆ ಇರುತ್ತೆ ಹಾವಿಗೆ. ಊರಲ್ಲಿ ಈ ಹಾವಿಗೆ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ಗಟ್ಟಿ ಇದೆ ಅದು, ರಾಡನ್ನು ಟೈಟಾಗಿ ಇಟ್ಕೊಂಡಿದೆ. ಎಳೆದ್ರೂ ಬರ್ತಾ ಇಲ್ಲ, ಬರ್ಲಿಕ್ಕೆ ಕೇಳ್ತಾನೆ ಇಲ್ಲ. ಹೇಗೋ ಕಷ್ಟಪಟ್ಟು ಇಳಿದು ಇವಾಗ ದೊಡ್ಡ ಕೆಲಸ ಅಂದರೆ ಅದನ್ನು ಈ ಒಂದು ಡಬ್ಬದೊಳಗೆ ಹಾಕೋದು. ಆದರೆ ಹಾವು ಡಬ್ಬದೊಳಗೆ ಹೋಗ್ತಾನೆ ಇಲ್ಲ. ಅದಕ್ಕೂ ಹೆದರಿಕೆ ಆಗಿರುತ್ತಲ್ವ, ಏನು ಮಾಡ್ತಿದ್ದಾರೆ ನನಗೆ ಅಂತ. ಆದರೆ ನಾವು ಅದನ್ನು ಸೇವ್ ಮಾಡ್ತಾ ಇದ್ದೇವೆ ಅಂತ ನಮಗೆ ಗೊತ್ತು, ಅದಕ್ಕೆ ಗೊತ್ತಿಲ್ಲಲ್ಲ. ಹಾಗಾಗಿ ಅದು ಸ್ವಲ್ಪ ಒಳಗಡೆ ಹೋಗ್ಲಿಕ್ಕೆ ಹೇಳ್ತಾ ಇಲ್ಲ. ಲಾಸ್ಟಿಗೆ ನಮ್ಮ ಊರಿದ್ದು ಹಾವು ಹಿಡಿಯೋರನ್ನ ಕರೆದಿದ್ದು. ಹಾವು ಹಿಡಿಯೋರು ಬೇರೆ ಯಾರೂ ಅಲ್ಲ, ಅದು ನಾನೇ. ಅದು ಹೋಗ್ತಾ ಇರಲಿಲ್ಲಲ್ಲ, ಅದಕ್ಕೆ ನಾನೇ ಡಬ್ಬ ಹಿಡಿದೆ. ಈ ಥರ ಅದು ಹಾವು ಕಚ್ಚಲ್ಲ ಅಂತ ನಮ್ಗೆ ಗೊತ್ತಿದ್ದು ನಾನು ಹಿಡಿಯೋಕೆ ಹೋದೆ. ಹಾಗೆ ನಿಮ್ಮ ಮನೇಲಿ ಬೇರೆ ಯಾವುದಾದ್ರೂ ಈ ಥರ ಹಾವು ಬಂದಿದ್ರೆ ಈ ಥರ ಡಬ್ಬ ಕೈಯಲ್ಲಿ ಹಿಡಿಯೋಕೆ ಹೋಗಬೇಡಿ, ಕಚ್ಚುವ ಸಾಧ್ಯತೆ ಇರುತ್ತೆ. ಇದೇನು ಕಚ್ಚಲ್ಲ, ಅದರಿಂದ ಸ್ವಲ್ಪ ಧೈರ್ಯ ಇದೆ. ಹೇಗೋ ಅದು ಡಬ್ಬದೊಳಗೆ ಹೋಯಿತು. ಗಟ್ಟಿ ಮಾತ್ರ ತುಂಬ ಇದೆ ಹಾವು. ಹೇಗೋ ಹರಸಾಹಸ ಪಟ್ಟಾದಮೇಲೆ ಅದು ಡಬ್ಬದೊಳಗೆ ಹೋಯ್ತು ಅದು ಹಾವು. ಅದು ಕ್ಯಾಪ್ ಹಾಕಬೇಕು ಇವಾಗ, ಯಾಕಂದರೆ ಅದಿಲ್ಲ ಅಂದರೆ ಅದರಿಂದ ಹೊರಗಡೆ ಬರುತ್ತೆ. ಅದಕ್ಕೆ ಟೈಟಾಗಿ ಅಲ್ಲ, ಸ್ವಲ್ಪ ಲೂಸಾಗಿ ಹಾಕಬೇಕು. ಡಬ್ಬದಲ್ಲಿ ಹೇಗೋ ಹಾಕಿ ಆಯಿತು. ಇವಾಗ ಇನ್ನು ಅದನ್ನು ದೂರ ತಗೊಂಡು ಹೋಗಿಬಿಡಬೇಕು. ಸಾಂಚಂತೂ ತುಂಬಾ ಖುಷಿಯಲ್ಲಿದ್ದಾಳೆ ಹಾವನ್ನು ಹಿಡ್ಕೊಂಡು. ಮಕ್ಕಳಿಗಾದರೆ ಹೆದರಿಕೆ ಆಗುತ್ತೆ ಹಾವನ್ನೆಲ್ಲ ನೋಡಿದರೆ. ಆದರೆ ಇವಳು ಡಬ್ಬದಲ್ಲಿ ಹಾಕಿ ಕೊಟ್ಟರೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ. ನಮಗೆ ಹೊರಗಡೆನೂ ಹೋಗೋಕ್ಕಿತ್ತು, ಹಾಗೆ ಹೋಗುವಾಗ ಎಲ್ಲಿಯಾದರೂ ಗುಡ್ಡದ ಹತ್ರ ಬಿಡುವ ಅಂತ ನಾವು ಹೊರಟ್ವಿ. ಸಾಂಚೆ, ನಾನು ಮತ್ತು ಅಪ್ಪ. ಹೇಗೋ ನಮಗೊಂದು ಹಾವು ಬಿಡಲಿಕ್ಕೆ ಸ್ಪಾಟ್ ಸಿಕ್ತು. ಹಾಗೆ ನಾವು ಅಲ್ಲೇ ಹಾವು ಬಿಡುವಂಥ ಗಾಡಿನ ನಿಲ್ಲಿಸಿದ್ವಿ. ಆಮೇಲೆ ಮೊದಲು ಡಬ್ಬದಲ್ಲೇ ಇಟ್ವಿ, ಆದರೆ ಅದು ಡಬ್ಬದಿಂದ ಹೊರಗಡೆ ಬರ್ತಾ ಇರಲಿಲ್ಲ. ನಾನು ಡಬ್ಬದಿಂದ ಹೊರಗಡೆ ಅದನ್ನು ಹಾಕಿದೆ. ರೌಂಡ್ ಮಾಡ್ಕೊಂಡು ಕೂತ್ಕೊಂಡಿದೆ. ಸ್ವಲ್ಪ ಹೊತ್ತು ನಿಂತ್ವಿ, ಆದರೂ ಅದು ಹೋಗಲಿಲ್ಲ. ಅದಕ್ಕೆ ನಾವು ಇದ್ರೆ ಅಲ್ಲಿ ಹೋಗಲ್ಲ ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ಇವತ್ತಿನ ಸ್ನೇಕ್ ರೆಸ್ಕ್ಯೂ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆ, ಬಾಯ್.